150ಕ್ಕೂ ಅಧಿಕ ವರ್ಷದಿಂದ ಚಿಕ್ಕಪುತ್ತೂರು ಕೃಷಿ ಪ್ರದೇಶಕ್ಕೆ ನೈಸರ್ಗಿಕ ನೀರು ಸರಬರಾಜಾಗ್ತಾ ಇದ್ದಂತಹ ಐತಿಹಾಸಿಕ ನಂದಿಲ ರಾಜಕಾಲುವೆ ನೀರಿನ ಹರಿಯುವಿಕೆಗೆ ತಡೆಯೊಡ್ಡಿದರ ಪರಿಣಾಮ ಚಿಕ್ಕಪುತ್ತೂರಿನ 15 ಎಕರೆ ನಾಟಿ ಮಾಡಿದ ಗದ್ದೆಗೆ ನೀರು ಸ್ಥಗಿತಗೊಂಡಿದೆ. ಇದರಿಂದಾಗಿ ವ್ಯಾಪಕ ನಷ್ಟ ಉಂಟಾಗಿದೆ. ಈ ಬಗ್ಗೆ ಒಂದು ವಿಶೇಷವಾದ ವರದಿ ಬರ್ತಾ ಇದೆ ನೋಡಿ. ಪುತ್ತೂರಿನ ಆದರ್ಶ ರೈಲು ನಿಲ್ದಾಣದಿಂದ 50 ಕಿಲೋಮೀಟರ್ ದೂರವಿರುವ ಚಿಕ್ಕಪುತ್ತೂರು ಪ್ರದೇಶ ಗ್ರೀನ್ ರನ್ ವ್ಯಾಪ್ತಿಯಲ್ಲಿದ್ದು, ಕಳೆದ 150ಕ್ಕೂ ಅಧಿಕ ವರ್ಷಗಳಿಂದ ಇಲ್ಲಿ ಭತ್ತ ಬೇಸಾಯ ಮಾಡಲಾಗ್ತಾ ಇದೆ. ಪ್ರಸ್ತುತ 25 ಎಕರೆ ವ್ಯಾಪ್ತಿಯಲ್ಲಿ 15 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಿದ ಗದ್ದೆ ಇದು. ಇಲ್ಲಿಗೆ ಐತಿಹಾಸಿಕ ನಂದಿಲ ರಾಜಕಾಲುವೆಯಿಂದಲೇ ನೈಸರ್ಗಿಕ ನೀರು ಹರಿದು ಬರ್ತಾ ಇದೆ. ಆದರೆ ಈ ಪ್ರದೇಶಕ್ಕೆ ಸಂಬಂಧಪಟ್ಟ ಖಾಸಗಿ ವ್ಯಕ್ತಿಯೋರ್ವ ಸ್ಥಳೀಯಾಡಳಿತಕ್ಕೆ ಯಾವುದೇ ಸೂಚನೆ ನೀಡದೆ ಏಕಾಏಕಿ ನಂದಿಲ ರಾಜಕಾಲುವೆ ನೀರಿನ ಹರಿಯುವಿಕೆಗೆ ತ್ಯಾಜ್ಯ ಮಣ್ಣು ಹಾಕಿ ತಡೆಯೊಡ್ಡಿದ್ದರಿಂದ 150 ವರ್ಷಕ್ಕೂ ಅಧಿಕ ವರ್ಷದ ಚಿಕ್ಕಪುತ್ತೂರು ಭತ್ತ ಬೇಸಾಯಕ್ಕೆ ತೊಂದರೆಯಾಗಿದೆ. ಪುತ್ತೂರು ನಗರಸಭೆಯ ಕೇಂದ್ರ ಭಾಗದಲ್ಲೇ ಇರುವ ಚಿಕ್ಕಪುತ್ತೂರು ಗದ್ದೆ ಬೇಸಾಯಕ್ಕೆ ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ. ಶತಮಾನಗಳ ಹಿಂದೆ ಚಿಕ್ಕಪುತ್ತೂರು ಪ್ರದೇಶದ ಗದ್ದೆಗಳಿಂದ ಉತ್ತಮ ದರ್ಜೆಯ ಹೇರಳ ಪ್ರಮಾಣದ ಭತ್ತ ಬೆಳೆಯಲಾಗ್ತಾ ಇದ್ದು, ಅಲ್ಪಮಟ್ಟಿನ ನಗರೀಕರಣದ ಪ್ರಭಾವದಿಂದ ಪ್ರಸ್ತುತ ಸ್ಥಳೀಯರು 15 ಎಕರೆ ಪ್ರದೇಶದಲ್ಲಿ ನಾಟಿ ಮಾಡಿ ಬೇಸಾಯ ಕೈಂಕರ್ಯ ನಡೆಸುತ್ತಿದ್ದಾರೆ. ಚಿಕ್ಕಪುತ್ತೂರು ಪ್ರದೇಶದಲ್ಲಿ ಹಿಂದಿನಿಂದಲೂ ಗದ್ದೆ ಬೇಸಾಯ ನಡೆಸುವುದರಿಂದ ಈ ಪ್ರದೇಶ ಚಿಕ್ಕಪುತ್ತೂರು ಗ್ರೀನ್ ರನ್ ವ್ಯಾಪ್ತಿಯಲ್ಲಿದೆ. ನಾವು ನಮ್ಮ ಅಜ್ಜನ ಕಾಲದಿಂದಲೂ ಕೂಡ ಸುಮಾರು 150 ವರ್ಷದಿಂದ ಈ ಗದ್ದೆ ಕೃಷಿಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ನಾವು ವರ್ಷದಲ್ಲಿ 2 ಬೆಳೆ ಸುಗ್ಗಿ ಮತ್ತು ಎನೆಲು ಬೆಳೆಯನ್ನು ತೆಗಿತಾ ಬಂದಿದ್ದೇವೆ. ಈ ವರ್ಷ ಕಳೆದ ವರ್ಷದ ತನಕ ಯಾವುದೇ ನೀರಿನ ಸಮಸ್ಯೆ ಬಂದಿರಲಿಲ್ಲ. ಈ ವರ್ಷ ನವೀನ ಎನ್ನುವ ಆತ ನಮ್ಮ ಗದ್ದೆಗಳ ಮೇಲ್ಗಡೆ ಇರುವ ಮನೆಯ ಶೋರೂಮ್ನಿಂದ ಬರುವಂಥ ಕೆಟ್ಟ ಕೆಮಿಕಲ್ ಯುಕ್ತ ನೀರಿನ ವಾಸನೆಯನ್ನು ತಡೆಯಲಾಗದೆ ನಮ್ಮ ತೋಡಿನಿಂದ ಬರುವಂಥ ನೀರನ್ನು ಗೋಣಿಚೀಲದಿಂದ ಮುಚ್ಚಿ ನೀರು ಬರದಂತೆ ಮಾಡಿರುತ್ತಾನೆ. ಇದರಿಂದಾಗಿ ಸುಮಾರು 15 ಎಕರೆ ಕೃಷಿ ಭೂಮಿಯು ನೀರಿಲ್ಲದೆ ಒಣಗ್ತಾ ಇದೆ. ನಂದಿಲ ರಾಜಕಾಲುವೆಯ ವಿವೇಕಾನಂದ ಕಾಲೇಜಿನಿಂದ ಆರಂಭವಾಗಿ ಪುತ್ತೂರಿನ ಆದರ್ಶ ರೈಲು ನಿಲ್ದಾಣ, ಚಿಕ್ಕಪುತ್ತೂರು, ಶ್ರೀ ಮಹಾಲಿಂಗೇಶ್ವರ ದೇವಳದ ಬಳಿಯಿಂದ ಹರಿದು ನಗರದಲ್ಲಿರುವ ಬೃಹತ್ ಎಳ್ಮಡಿ ತೋಡಿಗೆ ಸಂಪರ್ಕ ಹೊಂದಿದೆ. ಚಿಕ್ಕಪುತ್ತೂರು ವ್ಯಾಪ್ತಿಯಲ್ಲಿ ಈ ನೀರು ವಿಶಾಲ ಕೃಷಿ ಭೂಮಿಯ ಮೂಲಕ ಹರಿಯುವುದರಿಂದ ವಾಸನೆ ಸೊಳ್ಳೆ ಕಾಟವಿದೆ ಎಂದು ಹೇಳುತ್ತಾರೆ ಸ್ಥಳೀಯರು. ಗದ್ದೆ ನಾಟಿ ಮಾಡಿ ಸುಮಾರು 15 ದಿವಸ ಆಯಿತು. ನಮಗೆ ನೀರಿನ ವ್ಯವಸ್ಥೆ ಇರುವಂಥದ್ದನ್ನು ಅವರು ನವೀನ ಎಂಬಾತ ಬಂದ್ ಮಾಡಿದ್ದಾನೆ. ಈ ಗದ್ದೆ ಒಣಗಿ ಈಗ ಒಡೆದೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಡ್ರೈ ಆಗಿದೆ ಎಲ್ಲ, ಸ್ವಲ್ಪ ಕೂಡ ನೀರಿಲ್ಲ, ತುಂಬ ಸಮಸ್ಯೆ ಆಗಿದೆ. ಇದರ ಬಗ್ಗೆ ನಾವು ಸ್ಟೇಷನ್ ಮನವಿ ಮಾಡಿದ್ದೇವೆ, ಪುರಸಭೆ ಕೂಡ ಮನವಿ ಮಾಡಿದ್ದೇವೆ. ಅವರು ಯಾವುದೇ ಒಂದು ವಿಚಾರ ನಡೆಸಿಲ್ಲ. ನಂದಿಲ ರಾಜಕಾಲುವೆ ನೀರಿಗೆ ತಡೆಯೊಡ್ಡಿದ್ದರಿಂದ ಕಳೆದ 2 ದಿನಗಳಿಂದ ಚಿಕ್ಕಪುತ್ತೂರು ವ್ಯಾಪ್ತಿಯಲ್ಲಿ 15 ಎಕರೆ ನಾಟಿ ಮಾಡಿದ ಗದ್ದೆಗಳು ಒಣಗಿ ಹೋಗ್ತಾ ಇವೆ. ರಾಜಕಾಲುವೆಗೆ ತಡೆಯೊಡ್ಡಿದ ಬಗ್ಗೆ ಹಾಗೂ ನೀರಿನ ಸರಾಗ ಹರಿಯುವಿಕೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು, ಕೃಷಿಕರು ನಗರಸಭೆಗೆ ಮನವಿ ಮಾಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯ ಕೃಷಿಕರು ಆರೋಪಿಸಿದ್ದಾರೆ. ಒಟ್ಟಿನಲ್ಲಿ 150ಕ್ಕೂ ಅಧಿಕ ವರ್ಷದಿಂದ ಚಿಕ್ಕಪುತ್ತೂರು ಕೃಷಿ ಪ್ರದೇಶಕ್ಕೆ ನೈಸರ್ಗಿಕ ನೀರು ಸರಬರಾಜಾಗುತ್ತಿದ್ದು, ಐತಿಹಾಸಿಕ ನಂದಿಲ ರಾಜಕಾಲುವೆ ನೀರಿನ ಹರಿಯುವಿಕೆಗೆ ತಡೆಯೊಡ್ಡಿರುವುದು ವಿಷಾದನೀಯ. ಈ ಬಗ್ಗೆ ಸಂಬಂಧಪಟ್ಟವರು ಎಚ್ಚೆತ್ತು ಇಲ್ಲಿನ ಭತ್ತ ಬೇಸಾಯಕ್ಕೆ ಅನುವು ಮಾಡಿಕೊಡಬೇಕಾಗಿದೆ. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.